ಶಿಕ್ಷಣ ಮತ್ತು ಉದ್ಯಮದ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅರ್ನ್ ವೈಲ್ ಲರ್ನ್ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಮಂಗಳೂರಿನ ಉರ್ವಸ್ತೂರಿನಲ್ಲಿ ಆರಂಭಗೊಂಡಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಮಂಗಳೂರಿನ ಹೆಸರಾಂತ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಶುಭಾರಂಭಗೊಂಡಿತು. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದ ಕೊರತೆ ಯುವಕರನ್ನ ಹೆಚ್ಚಾಗಿ ಕಾಡುತ್ತಿದೆ ಮತ್ತು ಸ್ವ ಉದ್ಯಮದ ಕಡೆಗೆ ಯುವಕರ ಒಲವು ಕಮ್ಮಿಯಾಗಿದೆ. ಇದನ್ನು ಮನಗಂಡು ಶಿಕ್ಷಣ ಮತ್ತು ಉದ್ಯಮದ ನಡುವಿನ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಡಾ. ರಾಘವೇಂದ್ರ ಹೊಳ್ಳಾರವರು ತಮ್ಮ ಹಲವು ವರ್ಷಗಳ ಅನುಭವವನ್ನು ದಾರಿ ಎರೆದು ನಿರ್ಮಾಣಗೊಂಡಿರುವುದು ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್. ಇದು ಇಂದು ನಗರದ ಓಷನ್ ಪರ್ಲ್ನಲ್ಲಿ ಶುಭಾರಂಭಗೊಂಡಿತು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾ. ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಒಂದು ಹೊಸ ರೀತಿಯ ಹೊಸ ಕಲ್ಪನೆಯ ಶಿಕ್ಷಣ ಸಂಸ್ಥೆ ಆರಂಭವಾಗುತ್ತಿರುವುದು ಸಂತೋಷವಾಗ್ತಾ ಇದೆ. ಈಗಿನ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಗುಲಾಮರನ್ನ ನಿರ್ಮಾಣ ಮಾಡುತ್ತಿದೆ. ಯುವಕರಲ್ಲಿ ಆತ್ಮವಿಶ್ವಾಸದ ಕೊರತೆ ಕಾಣುತ್ತಿದೆ. ಇದು ಹೆಚ್ಚಾಗಬೇಕಿದ್ರೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನಂತಹ ಸ್ಕೂಲ್ಗಳು ಇನ್ನಷ್ಟು ಬೆಳೆಯಬೇಕು ಎಂದು ಹೇಳಿದರು. ಇಂಗ್ಲಿಷಿನಿಂದ ಬಂದಂಥ ಮೆಕಾಲೆಯ ಶಿಕ್ಷಣ ಪದ್ಧತಿ ಅಡಿಯಲ್ಲಿ ನಾವು ಗುಲಾಮರನ್ನು ನಿರ್ಮಾಣ ಮಾಡುವಂಥ ಅಥವಾ ಕ್ಲಾರ್ಕ್ಗಳನ್ನು ನಿರ್ಮಾಣ ಮಾಡುವಂಥ ಶಿಕ್ಷಣವನ್ನು ಪಡಿತಾ ಇದ್ದೇವೆ. ಅವರು ಮುಂದೆ ನಾನು ಏನು ಆಗಬೇಕು ಅಂತ ಹೇಳುವಂಥ ದೃಷ್ಟಿ ಕೊಡುವಷ್ಟರ ಮಟ್ಟಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ ಯೋಜನೆ ಮಾಡಿಕೊಂಡಿದ್ದಾರೆ. ಈಗ ಇಲ್ಲೇನು ರಾಘವೇಂದ್ರ ಹೊಳ್ಳರು ಒಂದು ದೊಡ್ಡ ಸಾಹಸಿಕ ಕೈ ಹಾಕಿದ್ದಾರೆ. ಅದೇ ರೀತಿಯ ಶಿಕ್ಷಣ ಸಿಗುತ್ತೆ. ಈಗ ಇಲ್ಲಿ ಯೋಚನೆ ಮಾಡಿದರೆ ಕಲಿತಾ ಇರಬೇಕಾದ್ರೆ ಅವನೊಂದು ಉದ್ಯೋಗವನ್ನು ಅರಸಿಕೊಂಡು ಮಾಡುವುದು ಹೇಗೆ ಕೆಲಸ, ಅವನು ಕಲಿತ ಆದ ಮೇಲೆ ಅಲ್ಲಿಗೆ ಹೋಗುದಲ್ಲ, ಕಲಿತಾ ಇರಬೇಕಾದ್ರೆ ಜೊತೆಯಲ್ಲಿ ಅವನು ಆ ರೀತಿಯ ಒಂದು ಶಿಕ್ಷಣವನ್ನು ಪಡೆಯುವುದು ಹೇಗೆ ಅಂತ ಯೋಚನೆ ಮಾಡ್ತಾರೋ ಅಂಥದ್ದೇ ರೀತಿಯ ಶಿಕ್ಷಣ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬರೋದಿದೆ. ಬಳಿಕ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನ ಅಡಿಷನಲ್ ಚೀಫ್ ಸೆಕ್ರೆಟರಿ ಜಿ. ಕುಮಾರ್ ನಾಯಕ್ ಐಎಎಸ್ ಅವರು ಮಾತನಾಡಿ, ಮಂಗಳೂರು ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲಿ ವಿದ್ಯಾ ಕೇಂದ್ರವಾಗಿದೆ. ಕೊರೋನಾದಂತಹ ಸಂದರ್ಭದಲ್ಲಿ ರಾಘವೇಂದ್ರ ಹೊಳ್ಳಾರವರು ಸ್ಕೂಲ್ ತೆರೆದಿರುವುದು ಸಾಹಸದ ವಿಚಾರ. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಿ ಹೊರಬರುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ಮಂಗಳೂರಿನಲ್ಲಿ ಈಗಾಗಲೇ ಮಂಗಳೂರಿಗೆ ವಿದ್ಯಾಸಂಸ್ಥೆಯಿಂದ ಹೆಸರು ಬರುತ್ತೆ ಅನ್ನೋದೇನಿಲ್ಲ. ಯಾಕಂದ್ರೆ ಈಗಾಗಲೇ ಮಂಗಳೂರು ವಿದ್ಯಾ ಕೇಂದ್ರ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅದು ಪ್ರಖ್ಯಾತಿಯನ್ನು ಹೊಂದಿದೆ. ಇವತ್ತಿನ ದಿವಸ ಏನು ಬೇಕಾದರೂ ಜನ ಶುರು ಮಾಡ್ತಾರೆ, ಆದರೆ ಸ್ಕೂಲ್ಗಳು ಮತ್ತು ಹಾಸ್ಪಿಟಲ್ಗಳು ತೆರೆಯೋಲ್ಲ, ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಕೋವಿಡ್ ಸಮಯ ಇದೆ, ಮಕ್ಕಳು ಬರೋದಿಲ್ಲ, ಜನಗಳು ಸೇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೋಟೆಲ್ ತೆಗೆಯೋದು ಕಷ್ಟ, ಶಾಲೆಗಳು ತೆಗೆಯೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಬಹಳ ಧೈರ್ಯವಾಗಿ ಅದು ಏನಾದರೂ ಆಗಲಿ ಅಂತ ಹೇಳಿ ಒಂದು ವಿಭಿನ್ನ ಮಾದರಿಯ ಒಂದು ವಿಶೇಷವಾದಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾ ಇರುವಂಥದ್ದು ನಿಜವಾಗಿಯೂ ಅವರು ಧೈರ್ಯದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೇ ವೇಳೆ ಸ್ವಸ್ತಿಕ ಚಾರಿಟೇಬಲ್ ಟ್ರಸ್ಟ್ನ ಚೇರ್ಮನ್ ಡಾ. ರಾಘವೇಂದ್ರ ಹೊಳ್ಳ ಮಾತನಾಡಿ, ಶಿಕ್ಷಣ ಕೇವಲ ಪರೀಕ್ಷೆಗಳಿಗೆ ಸೀಮಿತವಾಗಬಾರದು, ಶಿಕ್ಷಣ ಅದು ಜೀವನಕ್ಕಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಅನ್ನು ಆರಂಭಿಸಿದ್ದೇವೆ. ನಮ್ಮ ಉದ್ದೇಶ ಸರಿಯಾಗಿದ್ರೆ ಇಡೀ ವ್ಯವಸ್ಥೆ ಮತ್ತು ಸಮಾಜ ನಮ್ಮ ಜೊತೆಯಲ್ಲಿರುತ್ತದೆ. ಇದಕ್ಕೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಾಕ್ಷಿ ಎಂದು ತಮ್ಮ ಧ್ಯೇಯ ಉದ್ದೇಶವನ್ನ ತಿಳಿಸಿದರು. Not only for exams. ಎಜುಕೇಶನ್ ಅಥವಾ ವಿದ್ಯಾಭ್ಯಾಸ ಶಿಕ್ಷಣ ಜೀವನಕ್ಕೋಸ್ಕರ ಇರಬೇಕು. ಈಗಾಗಲೇ ಎಲ್ಲ ನಮ್ಮ ಅತಿಥಿಗಳು ಹೇಳಿದ್ರು. ಆ ಉದ್ದೇಶವನ್ನು ಇಟ್ಟುಕೊಂಡು ಕೇವಲ ಎಕ್ಸಾಮ್ಗೆ ಮಾರ್ಕ್ಸ್ ಅಥವಾ ಸ್ಕೋರ್ ತೆಗೆಯುವ ಉದ್ದೇಶವನ್ನು ಇಟ್ಟುಕೊಳ್ಳದೆ ಜೀವನದಲ್ಲಿ ನಾವು ಅಭಿವೃದ್ಧಿ ಗಳಿಸಬೇಕು. ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಿದ್ಯಾರ್ಥಿಯನ್ನು ವ್ಯಕ್ತಿಯಾಗಿ ಶಕ್ತಿಯಾಗಿ ಸಮಾಜಕ್ಕೆ ಹಿಂದೆ ಕೊಡಬೇಕು ಹೇಳುವ ಒಂದು ಉತ್ತಮ ಧ್ಯೇಯ ಉದ್ದೇಶದಿಂದ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಹೇಳುವ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಅದರ ಕಾರ್ಯಚಟುವಟಿಕೆ ಆಗಿದೆ. ನಮ್ಮ ಉದ್ದೇಶ ಸರಿಯಾಗಿದ್ರೆ ಇಡೀ ವ್ಯವಸ್ಥೆ ಅಥವಾ ಸಮಾಜ ನಮ್ಮೊಂದಿಗೆ ನಿಲ್ತದೆ ಅಂತ ಹೇಳುವುದಕ್ಕೆ ಸಾಕ್ಷಿ ಈ ಸ್ವಸ್ತಿಕ ಸಂಸ್ಥೆ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಇದೇ ವೇಳೆ ಗಣ್ಯರು ಮೈ ವಿಷನ್ ಎನ್ನುವ ಕಾರ್ಯಾಗಾರದ ಪೋಸ್ಟರ್ ಅನ್ನ ಬಿಡುಗಡೆಗೊಳಿಸಿದ್ರು. ಬಳಿಕ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು.
ಇದೇ ವೇಳೆ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಅವರನ್ನ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ, ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ರಾಜೇಶ್ವರಿ ಡಿ ಶೆಟ್ಟಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.